ನಮಸ್ಕಾರ ವೀಕ್ಷಕರೇ, ಜಗಮಲ್ಲ ಜಗದೀಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಬಾರಿ ಈ ಮಾತನ್ನ ನಾವು ಕೇಳ್ತೀವಿ. ಸಾಧನೆಯನ್ನ ಮಾಡಬೇಕು ಅಂದ್ರೆ ನಮಗೆ ಬಲ ಬೇಕು ಅಥವಾ ಇನ್ಯಾವುದೇ ವ್ಯವಸ್ಥೆ ಬೇಕು ಅಂತ ತುಂಬಾ ಜನ ಹಿಂಜರಿತಾರೆ. ಆದರೆ ನಿಜವಾಗ್ಲೂ ಕೂಡ ಸಾಧನೆಯನ್ನ ಮಾಡಬೇಕು ಅಂದ್ರೆ ನಮ್ಮ ಒಳಗೆ ಇರುವಂತ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದೇನಿದೆ, ಇದೊಂದಿದ್ರೆ ಸಾಕು ಎಂಥ ಸಾಧನೆಯನ್ನ ಬೇಕಾದರೂ ಮಾಡಬಹುದು ಅನ್ನುವಂಥದ್ದನ್ನ ಸಾಕಷ್ಟು ಜನ ನಿರೂಪಣೆ ಕೂಡ ಮಾಡಿದ್ದಾರೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಅತಿಥಿ ಕೂಡ ಅಂಥದ್ದೇ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಇವರಿಗೆ ದೌರ್ಬಲ್ಯ ಇದ್ರೂ ಕೂಡ ಅದನ್ನ ಮೆಟ್ಟಿಕೊಂಡು ಎಲ್ಲರೂ ಕೂಡ ಹೊಗಳುವಂತಹ, ಎಲ್ಲರೂ ಕೂಡ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಇವರು ಜಗದೀಶ್ ಅಂತ, ಮಂಗಳೂರಿನವರು. ಬಾಲ್ಯದಲ್ಲಿ ಒಂದು ಅಪಘಾತದಲ್ಲಿ ತಮ್ಮ ಕಾಲಿನ ಬಲವನ್ನ ಕಳೆದುಕೊಂಡಿದ್ರು. ಆದರೆ ಇದಕ್ಕೆ ಕುಗ್ಗದೆ ಮತ್ತೆ ತಾವು ಎದ್ದು ನಿಂತು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾರೆ. ಬಾಡಿ ಬಿಲ್ಡಿಂಗಿನ ಟ್ರೈನಿಂಗ್ ಅನ್ನ ಕೂಡ ಪಡೆದುಕೊಳ್ತಾರೆ. ಈ ಒಂದು ಟ್ರೈನಿಂಗ್ ಅನ್ನ ಪಡೆದ ಬಳಿಕ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಕರಾವಳಿ, ಮಿಸ್ಟರ್ ಕಾಸರಗೋಡು ಅಂತ ಇವರು ಮಾಡಿದಂತ ಸಾಧನೆಯ ಪಟ್ಟಿ ಹೆಚ್ಚುತ್ತಲೇ ಹೋಗ್ತಾ ಇದೆ. ಸೊ ಇವತ್ತಿನ ದಿವಸದಲ್ಲಿ ನಮ್ಮ ಯುವಕರಿಗೆ ಒಂದು ರೀತಿಯ ಮಾರ್ಗದರ್ಶಿ ಅಂತ ಹೇಳ್ಬೋದು, ಒಂದು ರೀತಿ ಮಾದರಿ ಯುವಕ ಅಂತಾನು ಹೇಳ್ಬೋದು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇವರ ಜೀವನದ ಒಂದು ಕಥೆ ಏನಿದೆ, ಯಾವ ರೀತಿ ಇವರ ಜೀವನ ಅನ್ನುವಂಥದ್ದು ಸಾಗಿ ಬಂದಿದೆ, ಈ ಕುರಿತಾಗಿ ನಾವು ಮಾತನಾಡಲಿಕ್ಕೆ ಇದ್ದೇವೆ. ಮೊದಲಾಗಿ ಜಗದೀಶ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಜಗದೀಶ್ ಅವರು, ಈಗಾಗಲೇ ಹೇಳಿದ ಹಾಗೆ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಛಲ ಇದ್ರೆ ಯಾವುದೇ ಅಡೆತಡೆಗಳಿದ್ರು ಕೂಡ ಅದನ್ನ ಮೆಟ್ಟಿಕೊಂಡು ನಾವು ಸಾಧನೆಯನ್ನ ಮಾಡಿಕೊಂಡು ಹೋಗ್ಬೋದು. ಸೊ ನಿಮ್ಮ ಜೀವನದಲ್ಲೂ ಕೂಡ ನೀವು ಸಾಧನೆಯನ್ನ ಮಾಡಿದ್ದೀರಾ. ಆದ್ರೆ ಸಾಧನೆಗಿಂತ ಹೆಚ್ಚಾಗಿ ನಿಮ್ಗೆ ಸಮಸ್ಯೆಗಳು ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಸೊ ನಿಮ್ಮ ಬಾಲ್ಯ ಅನ್ನುವಂಥದ್ದು ಯಾವ ರೀತಿ ಇತ್ತು? ನಾನು ಏನಂದ್ರೆ 1.5 ವರ್ಷ ಮಗು ಇರುವಾಗ, ನಾನು ಹುಟ್ಟುವಾಗ ನನ್ನ ಕಾಲು ಸರಿ ಇತ್ತು. ನಾನು 1.5 ವರ್ಷ ಮಗು ಇರುವಾಗ ನಾನು ಸೈಕಲಲ್ಲಿ ನನ್ನ ಅಣ್ಣ ಕರ್ಕೊಂಡು ಹೋಗುವಾಗ ಸೈಕಲ್ ಪಲ್ಟಿಯಾಗಿ ಬಿದ್ದು ನನ್ನ ಕಾಲೆಲ್ಲ ಕಟ್ಟಾಯಿತು, ಬೋನ್ ಎಲ್ಲ. ಮತ್ತು ಆವಾಗ ನಾವು ತುಂಬ ಬಡವರು. ನಮ್ಮಲ್ಲಿ ಏನಂದರೆ ಅಷ್ಟು ನನ್ನನ್ನು ಕಾಲು ಆಪ್ರೇಷನ್ ಮಾಡುವಷ್ಟು ದುಡ್ಡಿರಲಿಲ್ಲ. ಮತ್ತೇನಂದರೆ ಒಂದು ನನ್ನ ತಂದೆ ತಾಯಿ ಆಯುರ್ವೇದಿಕ್ ಮದ್ದು ಮಾಡಿ ನನ್ನನ್ನು ಒಂದು ಸ್ವಲ್ಪ ಬಲ ಸಿಗುವ ಹಾಗೆ ಮಾಡಿದರು ಸ್ವಲ್ಪ ಆದರೂ. ಮತ್ತು ಏನಂದರೆ ವಿದ್ಯಾಭ್ಯಾಸ ಕೊಟ್ಟರು ನನಗೆ. ನಾನು SLC ITI ಕಂಪ್ಯೂಟರ್ ಮಾಡಿದೆ. ಅದಲ್ಲದೆ ನನಗೆ ಇಷ್ಟು ಆದ ನಂತರ ನನಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ತುಂಬ ಹಠ ಇತ್ತು. ಅದಕ್ಕೋಸ್ಕರ ನಾನು ಬಾಡಿ ಬಿಲ್ಡಿಂಗ್ ಅಂದರೆ ನನ್ನ ಅಚ್ಚುಮೆಚ್ಚಿನ ಕ್ರೀಡೆ ಆಗಿತ್ತು. ಹೀಗೆ ನಾನು ಏನಂದರೆ ಒಂದಿನ ನನಗೆ ಪೇಪರಲ್ಲಿ TVಯಲ್ಲೆಲ್ಲ ನೋಡಿ ಬಾಡಿ ಬಿಲ್ಡರ್ಸ್ನ ನೋಡಿ ನನಗೆ ಕೂಡ ಆಸೆ ಆಯಿತು. ಹೀಗೆ ನಾನು ಜೀವನದಲ್ಲಿ ಈಗಿನ ಆಗಬೇಕಂತ ಒಂದು ಹಠ ಇತ್ತು ನನ್ನಲ್ಲಿ. ಮತ್ತು ಏನಂದರೆ ವ್ಯಾಯಾಮ ಶಾಲೆ, ಮುಂಚೆ ಜಿಮ್ ಎಲ್ಲ ಇರಲಿಲ್ಲ. ನಾನು ವ್ಯಾಯಾಮ ಶಾಲೆಗೆ ಹೋಗಿದ್ದೆ. ವ್ಯಾಯಾಮ ಶಾಲೆಯಲ್ಲಿ ನಾನು ಏನಂದರೆ ಫಸ್ಟಿಗೆ ಸ್ಟಾರ್ಟಿಗೆ ತುಂಬ ಕಷ್ಟ ಆಗ್ತಿತ್ತು, ಮತ್ತು ನನಗೆ ಅದು ಈಸಿ ಅಂತಿತ್ತು. ಹಾಗೆ ಸ್ಟಾರ್ಟಿಂಗ್ ಒಂದು ಕಾಂಪಿಟೇಷನ್ ನನಗೆ ಬಂತು, ಜಿಲ್ಲಾ ಮಟ್ಟದ ಕಾಂಪಿಟೇಷನ್. ಅದಕ್ಕೆ ನಾನು ಫಸ್ಟ್ ಟೈಮ್ ನಾನು ಸ್ಟೇಜಿಗೆ ಹೋಗೋದು. ಹೇಗೆ ಮಾಡೋದಂತ ಗೊತ್ತಿಲ್ಲ, ಅಲ್ಲಿ ಪೋಸಿಂಗ್ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು, ಏನು ಮಾಡೋದಂತ ಗೊತ್ತಿಲ್ಲ. ಬಟ್ ಏನಂದರೆ ಫಸ್ಟ್ ಯಾರು ಅಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ಅವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದೆ, ಹೇಗೆ ಮಾಡ್ತಾರೆ ನೋಡೋಣ ಅಂತ. ಮತ್ತು ನಾನು ಕೂಡ ಅದೇ ರೀತಿ ಮಾಡಿದೆ. ಫಸ್ಟ್ 2006 ನಾನು ಗೋಲ್ಡ್ ಮೆಡಲ್, ಜಿಲ್ಲಾ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಹೊಡೆದೆ. ಮತ್ತು ನನಗೆ ಜೀವನದಲ್ಲಿ ಇನ್ನೂ ಕೂಡ ಮುಂದೆ ಹೋಗಬೇಕು, ಇನ್ನು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಹಾಗೆಲ್ಲ ಹೋಗ್ಬೇಕಂತ ತುಂಬ ಹಠ ಇತ್ತು. ಮತ್ತು ಅದರಿಂದ ನನಗೆ ಇನ್ನಷ್ಟು ಒಂದು ಫಸ್ಟಿಗೆ ನಾನು ಗೋಲ್ಡ್ ಮೆಡಲ್ ಹೊಡೆದೆ. ನನಗೆ ಇನ್ನು ಕೂಡ ಮತ್ತೆ ಕೂಡ ಆಸೆ ಇತ್ತು, ಏನಂದರೆ ಇನ್ನೂ ಈ ಕ್ರೀಡೆಯಿಂದ ನಾನು ಮೇಲೆ ಹೋಗ್ಬೇಕಂತ ತುಂಬ ಹಠ ಇತ್ತು. ಮತ್ತು ಸ್ಟೇಟ್, ನ್ಯಾಷನಲ್ ಎಲ್ಲ ಕಾಂಪಿಟೇಷನ್ ಮಾಡ್ತಾ ಬಂದೆ. ಈಗ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಸೌತ್, ಮಿಸ್ಟರ್ ಕರಾವಳಿ, ಮಿಸ್ಟರ್ ಕಾಸರಗೋಡು, ಹೀಗೆ ಪಟ್ಟಿ ಅನ್ನುವಂಥದ್ದು ದೊಡ್ಡದಿದೆ ಅಂತ ಹೇಳ್ಬೋದು. ಆದ್ರೆ ಅವತ್ತಿನ ಒಂದು ದಿವಸ ನಿಮ್ಗೆ ಈ ರೀತಿ ಅಪಘಾತ ಆಯ್ತು, ನಿಮ್ಗೆ ನೆನಪಿದ್ಯಾ ಒಂದು ದಿನ ಅಂತ? ನೆನಪಿರ್ಲಿಲ್ಲ, ನನಗಿರ್ಲಿಲ್ಲ. ನನ್ನ ತಂದೆ ತಾಯಿ ಹತ್ರ ಒಮ್ಮೊಮ್ಮೆ ಕೇಳ್ತೇನೆ, ಹೇಗೆ ಆಯಿತು, ಏನಾಯಿತು, ಹೀಗೆ ನನ್ನಲ್ಲಿ ಹೇಳ್ತಾರೆ. ಆದರೂ ನನಗೆ ಏನಂದರೆ ಬೇಸರ ಇಲ್ಲ, ನಾನು ನೊಂದ್ಕೊರ್ಲಿಲ್ಲ. ಯಾಕೆಂದರೆ ಜೀವನದಲ್ಲಿ ನಾನು ಏನು ಅನ್ಕೊಂಡಿದ್ದೆ ಅದು ಇವತ್ತು ನಾನು ಮಾಡಿ ತೋರಿಸಿದ್ದೇನೆ. ಅದರಿಂದ ನನಗೆ ಒಂದು ತೃಪ್ತಿ ಉಂಟು. ಯಾಕಂದ್ರೆ ಈಗ ಯಾವುದೇ ಒಂದು ಕ್ಷೇತ್ರವನ್ನ ನಾವು ಆಯ್ಕೆ ಮಾಡಬೇಕು ಅಂದ್ರೆ ನಮಗೆ ಮೊದಲಾಗಿ ಅದರಲ್ಲಿ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಬೇಕು. ಯಾರೊಬ್ರು ಮಾಡಿದ್ರು ಅಂತ ನಾವು ಮಾಡುವಂಥದ್ದಲ್ಲ. ಸೊ ನಿಮ್ಗೆ ಇದರ ಮೇಲೆ ಇಂಟ್ರೆಸ್ಟ್ ಅನ್ನುವಂಥದ್ದು ಯಾವಾಗ ಬಂತು ಅಂತ?
ಯಾಕಂದ್ರೆ ಇಂಥ ಒಂದು ಸಮಸ್ಯೆ ಇಟ್ಟುಕೊಂಡು ನಾನು ಇದನ್ನ ಸಾಧನೆ ಮಾಡ್ತೀನಿ ಅನ್ನುವಂಥ ಒಂದು ಗುರಿಯನ್ನು ಇಟ್ಟಿದ್ದೀರಾ ನೀವು, ಅದು ದೊಡ್ಡ ವಿಷಯ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಯಾವಾಗ ಬಂತು ಇಂಥ ಒಂದು ಆಸಕ್ತಿ? ಏನಂದ್ರೆ ನಮ್ಮೂರಲ್ಲಿ ಒಂದಿನ ಒಂದು ಪ್ರೋಗ್ರಾಮ್ ಇತ್ತು. ಆವಾಗ ಯಾರನ್ನ ಒಬ್ರು ಬಾಡಿ ಬಿಲ್ಡರ್ನ ಕರೆದಿದ್ರು ಅಲ್ಲಿ ಸ್ಟೇಜ್ ಫಂಕ್ಷನ್ಗೆ ಅವ್ರನ್ನ ಒಂದು ಡೆಮೋ ಕೊಡಲಿಕ್ಕೆ, ಬಾಡಿ ಶೋ ಕೊಡಲಿಕ್ಕೆ ಕರೆದಿದ್ರು. ಆವಾಗ ನಾನೇ ಕೂತ್ಕೊಂಡು ಆಲೋಚನೆ ಮಾಡಿದೆ, ನನಗೆ ಈ ರೀತಿ ಆಗಬೇಕು, ನಾನು ಕೂಡ ಈ ರೀತಿ ಮಾಡಬೇಕು, ಎಷ್ಟೇ ಕಷ್ಟ ಆಗಲಿ, ಕಷ್ಟಪಟ್ಟರೆ ಸುಖ ಅಂತ ಅದು ಗಾದೆನೇ ಉಂಟು. ಎಷ್ಟೇ ಕಷ್ಟ ಆಗಲಿ ನನಗೆ ಈ ರೀತಿ ಆಗಲೇಬೇಕಂತ ಅವತ್ತೇ ನಾನು ಆಟ ಮಾಡಿದೆ. ಮತ್ತು 2 ಟೈಮ್ 2 ಟೈಮ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ನಾನು ಜಿಮ್ಮಲ್ಲ ವ್ಯಾಯಾಮ ಶಾಲೆಗೆ ನಾನು ಹೋಗಿ ನಮ್ಮೂರಲ್ಲೇ ಫಸ್ಟ್ ಒಂದು 3-4 ತಿಂಗಳಲ್ಲಿ ನಾನು ಫುಲ್ಲು ವಜ್ರಕಾಯ ಶರೀರವನ್ನು ತಂದೆ. ಮತ್ತು ನನಗೆ ನಮ್ಮೂರಲ್ಲೇ ಫಸ್ಟ್ ನಾನು ಶೋ ಕೊಟ್ಟೆ, ಅಲ್ಲೆಲ್ಲ ಸನ್ಮಾನ ಮಾಡಿದರು. ಮತ್ತು ನಾನು ಕಾಂಪಿಟೇಷನ್ಗೆ ಪ್ರೋತ್ಸಾಹ ಮಾಡಿದರು, ಕಾಂಪಿಟೇಷನ್ಗೆ ಹೋದೆ. ಅಲ್ಲಿಂದ ಮತ್ತೆ ತುಂಬ ಕಾಂಪಿಟೇಷನ್ ಮಾಡ್ತಾ ಬಂದೆ. ಯಾಕಂದ್ರೆ ಒಂದು ಸಾಧನೆಯನ್ನ ನಾವು ಮಾಡ್ತೀವಿ ಅಥವಾ ನಮಗೆ ಉತ್ಸಾಹ ಇದೆ ಅಂತ ಹೇಳಿದಾಗ ಪ್ರಮುಖವಾಗಿ ನಮ್ಮ ಹಿಂದೆ ಇರುವವರು ನಮಗೆ ಬೆಂತಟ್ಟಬೇಕು, ಪ್ರೋತ್ಸಾಹವನ್ನ ಕೊಡಬೇಕು, ಪ್ರಮುಖವಾಗಿ ಕುಟುಂಬದವರು. ಸೊ ಈ ರೀತಿ ಸಮಸ್ಯೆ ಇದ್ದಾಗ ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ಯಾರಲ್ಲಿದ್ದಾರೆ, ಯಾವ ರೀತಿ ಒಂದು ಸಪೋರ್ಟ್ ಕೊಟ್ಟರು ನಿಮಗೆ, ಈ ಕುರಿತಾಗಿ ಸ್ವಲ್ಪ ಹೇಳಿ. ನನ್ನ ಮನೆಯಲ್ಲಿ ನನಗೆ ಇಬ್ಬರು ಅಣ್ಣಂದಿರು, ಒಬ್ಳು ತಂಗಿ ಮತ್ತು ಒಬ್ಬ ತಮ್ಮ. ಮದುವೆ ಆಗಿದೆ, ತಂಗಿ ಮದುವೆ ಆಗಿದೆ, ಇಬ್ಬರು ಅಣ್ಣಂದಿರಿಗೂ ಕೂಡ ಮದುವೆ ಆಗಿದೆ, ಮತ್ತು ಒಬ್ಬ ತಮ್ಮ, ಮತ್ತು ನಾನು. ತಂದೆ ತಾಯಿ ಬೀಡಿ ಕಟ್ಟೋದು, ತಂದೆ ಕೂಲಿ ಕೆಲಸ ಮಾಡೋದು, ಅಂದರೆ ಗ್ಯಾರೇಜಲ್ಲಿ ಕೆಲಸ ಮಾಡೋದು. ಆವಾಗ ನಾನು ಏನಂದರೆ ಅವರಿಗೆ ಕೂಡ ನನಗೆ ಏನಂದರೆ ನಮ್ಮ ಮನೆ ಹತ್ತಿರದವರು ಹೇಳ್ತಿದ್ರು, ನಿನ್ನಿಂದ ಜಿಮ್ ಮಾಡಲಿಕ್ಕೆ ಸಾಧ್ಯನಾ ಅಂತ. ನಾನು ಬೆಳಿಗ್ಗೆ ಮತ್ತು ಈವ್ನಿಂಗ್ ವ್ಯಾಯಾಮ ಶಾಲೆಗೆ ಹೋಗಿ ಜಿಮ್ ಮಾಡ್ತಾಯಿದ್ದೆ. ನೀನು ಹೇಗೆ ಎತ್ತುತ್ತಿ, ನಿನಗೆ ಕಾಲಲ್ಲಿ ಬಲ ಇಲ್ಲಲ್ಲ, ಹೇಗೆ ಎತ್ತುತ್ತಿ, ಹಾಗೆ ಎಲ್ಲ ಹೇಳ್ತಿದ್ರು. ಮತ್ತು ತಂದೆ ತಾಯಿ ಕೂಡ ಸ್ವಲ್ಪ ಬೈತಿದ್ರು ಆಗ, ನಿನಗೆ ಆಗೋದಿಲ್ಲ, ನೀನು ಹೋಗಬೇಡ, ಸುಮ್ಮನೆ ಇರು, ಮನೆಯಲ್ಲೇ ಕುತ್ಕೋ, ಹಾಗೆ ಹೀಗೆಲ್ಲ ಬೈತಿದ್ರು. ಬಟ್ ನನಗೆ ಏನಂದರೆ ಹಠ ಇತ್ತು, ನಾನು ಏನಾದರೂ ಮಾಡಬೇಕಂತ ಹಠ ಇತ್ತು ನನಗೆ. ಅದಕ್ಕೋಸ್ಕರ ನಾನು ಹೋಗಿದ್ದೆ. ಮತ್ತು ಅವ್ರಿಗೇನೆ ಖುಷಿ ಆಯಿತು. ಈಗ ಮತ್ತು ನಾನೊಂದು ಕಾಂಪಿಟೇಷನಲ್ಲಿ ವಿನ್ ಆಗುವಾಗ ಅವರಿಗೆ ಖುಷಿ ಆಯಿತು. ಮತ್ತು ಅವರೇ ನನಗೆ ಪ್ರೋತ್ಸಾಹ ಮಾಡ್ತಾ ಬಂದರು, ನನ್ನ ತಂದೆ ತಾಯಿ ಪ್ರೋತ್ಸಾಹ ಮಾಡ್ತಾ ಬಂದರು. ಮತ್ತು ಅವರು ದಿನ ನನಗೆ ಮೊಟ್ಟೆ, ರಾಗಿ ಎಲ್ಲ ಮಾಡಿ ತಯಾರಿ ಮಾಡಿ ಇಡ್ತಿದ್ದರು. ನಾನು ಜಿಮ್ ಮಾಡಿ ಬರ್ತಿದ್ದೆ. ಅಲ್ಲದೆ ನನ್ನ ಗುರುಗಳಾದ ಸಂದೀಪ್ ಮತ್ತು ಅಜಯ್ ಸರ್, ಇವರು ನನಗೆ ತುಂಬ ಕಷ್ಟಪಟ್ಟು ನನ್ನನ್ನು ಒಂದು ವಜ್ರಕಾಯ ಶರೀರ ಮಾಡಬೇಕಾದ್ರೆ ಅವರು ನನ್ನ ಹತ್ತಿರನೇ ಇದ್ದು ನನಗೆ ಕರೆಕ್ಟಾಗಿ ಟ್ರೈನ್ ಮಾಡಿ ನನ್ನನ್ನೊಂದು ಎಲ್ಲ ಕಡೆ ಸ್ಪರ್ಧೆಗೆಲ್ಲ ಕಳಿಸ್ತಾ ನನಗೆ ಸಪೋರ್ಟ್ ಮಾಡ್ತಾ ಅವ್ರು ಬಂದಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವತ್ತಿನ ದಿವಸ ನೀವು ಒಬ್ಬಂಟಿ ಆಗಿದ್ರಿ, ಆದ್ರೆ ಇವತ್ತು ಎಲ್ಲರ ಒಂದು ಸಪೋರ್ಟ್ ಅನ್ನುವಂಥದ್ದು ನಿಮಗಿದೆ, ಒಂದು ನಂಬಿಕೆಯನ್ನ ಮೂಡಿಸಿದ್ದೀರಾ ನೀವು ಅಂತ ಹೇಳ್ಬೋದು. ಸೊ ಈಗಾಗಲೇ ನಿಮ್ಮ ಗುರುಗಳ ಬಗ್ಗೆ ನೀವು ಹೇಳಿದ್ರಿ. ಸೊ ಪ್ರಪ್ರಥಮವಾಗಿ ನಾನು ಜಿಮ್ ಅನ್ನ ಮಾಡ್ತೇನೆ ಅಥವಾ ಈ ಟ್ರೈನಿಂಗಿಗೆ ಹೋಗ್ತೀನಿ ಅಂತ ಹೇಳಿದಾಗ ಯಾರು ನಿಮಗೆ ಸಪೋರ್ಟ್ ಅನ್ನ ಕೊಟ್ಟರು ಅಥವಾ ಯಾರು ನಿಮಗೆ ಮಾರ್ಗದರ್ಶನವನ್ನ ಕೊಟ್ಟರು, ಈ ರೀತಿ ಮಾಡಬೇಕು, ಈ ರೀತಿ ಒಂದು ಟ್ರೈನಿಂಗ್ ಅನ್ನುವಂಥದ್ದು ಇದೆ. ಬಹುಶಃ ಈಗ ತುಂಬಾ ಸಂಸ್ಥೆಗಳು ಹುಟ್ಟುಕೊಂಡಿರುವಂಥದ್ದು, ಆಗಿನ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತ? ಆವಾಗ ಏನಂದರೆ ನನಗೆ ದುಡ್ಡು ಕೊಟ್ಟು ಜಿಮ್ಮಿಗೆ ಹೋಗುವಷ್ಟು ತಾಕತ್ತು ನನ್ನಲ್ಲಿ ಇರಲಿಲ್ಲ. ನಾನು ಎಲ್ಲ ಕಡೆ ಜಿಮ್ ಇತ್ತು, ಆದರೆ ನನಗೆ ಏನಂದರೆ ಆವಾಗ ನನ್ನಲ್ಲಿ ಈಗ ಎಲ್ಲ ಕಡೆ ಜಿಮ್ಮಲ್ಲಿ ದುಡ್ಡು ತೆಗಿತಾರೆ. ಬಟ್ ನಾನು ಏನಂದರೆ ವ್ಯಾಯಾಮ ಶಾಲೆಯಲ್ಲೇ ಆಡ್ತಿದ್ದೆ, ಅಲ್ಲಿ ದುಡ್ಡು ಕೊಡಲಿಕ್ಕೆ ಎಲ್ಲ ಇರಲಿಲ್ಲ. ನನಗೆ ದುಡ್ಡು ಕೊಟ್ಟು ಆಡುವಷ್ಟು ತಾಕತ್ತು ನನ್ನಲ್ಲಿ ಇರಲಿಲ್ಲ. ಮತ್ತು ಏನಂದರೆ ನಾನು ನನ್ನ ಸರ್ಗೆ ಕೂಡ ಅವರ ಮನಸ್ಸಿಗೆ ಯಾಕೆ ಬೇಜಾರು ಮಾಡೋದು, ನಾನು ಜಿಮ್ಮಿಗೆಲ್ಲ ಹೋಗೋದು ಅವ್ರಿಗೆ ಕೂಡ ಬೇಜಾರಾಗ್ತದೆ. ಅದಕ್ಕೋಸ್ಕರ ನಾನು ಮತ್ತೆ ನನಗೆ ಪ್ರೋತ್ಸಾಹ ಮಾಡಿದರು. ಅವರು ಹೇಳಿದರು, ನಿಮಗೆ ಜಿಮ್ಮಿಗೆ ನಾನು ಮಾತನಾಡಿ ಕೊಡ್ತೇನೆ, ನೀವು ಹೋಗ್ತೀರಾ, ಅಲ್ಲಿ ಫೀಸ್ ಎಲ್ಲ ನೀವು ಏನು ಕೊಡಬೇಡಿ, ನೀವು ಅಲ್ಲಿ ವರ್ಕೌಟ್ ಮಾಡಿ ಅಂತ ಹೇಳಿದರು. ಮತ್ತು ನಾನು ಆ ಜಿಮ್ಮಿಗೆ ಹೋದ ನಂತರ ಅವರು ಅಲ್ಲಿ ನನಗೆ ಫುಲ್ಲು ಸಪೋರ್ಟ್ ಮಾಡಿದರು. ಅಲ್ಲಿಯ ಕೆಲವು ಸದಸ್ಯರು ಕೂಡ ನನಗೆ ಸಪೋರ್ಟ್ ಮಾಡಿದರು. ತುಂಬ ಕಾಂಪಿಟೇಷನ್ ಮಾಡಿದೆ. ಅದಲ್ಲದೆ ನನಗೆ ಸ್ಪಾನ್ಸರ್ ಕೂಡ ತೆಗೆಸಿಕೊಟ್ರು. ಅಲ್ಲಿದೆ ಜಿಮ್ ಇದ್ದು ನನ್ನ ಗುರುಗಳಾದ ಇವರು ಸಂದೀಪ್ ಸರ್ ಮತ್ತು ಅಜಯ್ ಸರ್ ಅವರು ನನಗೆ ತುಂಬ ಸ್ಪಾನ್ಸರಿಂಗ್ ಎಲ್ಲ ತೆಗೆಸಿಕೊಟ್ರು. ಸ್ಪರ್ಧೆ ಕೂಡ ಎಲ್ಲಿ ಸ್ಪರ್ಧೆ ಇದ್ದರೂ ನನ್ನನ್ನು ಕಲಿಸಿಕೊಡ್ತಿದ್ರು. ಎಸ್ ಜಗದೀಶ್ ಅವರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ಅನ್ನುವಂಥದ್ದು ಇರುತ್ತೆ.
ಸಮಸ್ಯೆಗಳು ಅನ್ನುವಂಥದ್ದು ಇರುತ್ತೆ. ಸೊ ಈ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನು ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಎಲ್ಲರೂ ಕೂಡ ಸಾಧನೆಯನ್ನ ಮಾಡಬೇಕು ಅಂತ ಇಷ್ಟವನ್ನ ಪಡ್ತಾರೆ, ಆದರೆ ಒಂದಿಷ್ಟು ಸಮಯ ಅನ್ನುವಂಥದ್ದು ಹೋಗುತ್ತೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟವನ್ನ ಪಟ್ಟರೆ, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಅಂತ ಯಾವತ್ತು ಬಂತು? ನಾನೇನಂದೆ 2005 ನಾನು ನನಗೆ ಜೀವನದಲ್ಲಿ ಚೇಂಜಸ್ ಆಗಬೇಕಂತ ನಾನು ಯಾವತ್ತು ಫಸ್ಟ್ ಪ್ಲೇಸ್ ಹೊಡೆದೆ ನೋಡಿ. 2006 ನಾನು ಇದೇ ಮಂಗಳೂರು ಪುರಭವನದಲ್ಲಿ ನಾನು ಸ್ಪರ್ಧೆಯಲ್ಲಿ ಫಸ್ಟ್ ಪ್ಲೇಸ್ ಹೊಡೆದೆ. ಆವತ್ತೇ ನಾನು ಅಂದ್ಕೊಂಡೆ, ಇದರಿಂದ ನಾನು ಇನ್ನೂ ಅತಿ ಎತ್ತರಕ್ಕೆ ಹೋಗಬೇಕು, ಇನ್ನು ಹಲವಾರು ಪ್ರಶಸ್ತಿ ನಾನು ಪಡೆದುಕೊಳ್ಬೇಕಂತ ಹಠ ಇತ್ತು ನನ್ನಲ್ಲಿ. ಅದನ್ನು ಮತ್ತೆ ನಾನು ಹಲವಾರು ಸ್ಪರ್ಧೆಗೆ ಹೋದೆ, ಭಾಗವಹಿಸಿದೆ. ಎಲ್ಲ ಕಡೆ ಏನಾದರೂ ಕೆಲವು ಗ್ರಾಮಗಳಲ್ಲೆಲ್ಲ ಪ್ರೋಗ್ರಾಮ್ ಎಲ್ಲ ಇದ್ದರು, ನನ್ನ ಕರೀತಾರೆ, ಸನ್ಮಾನ ಮಾಡಿದರು. ಹಲವಾರು ಗಣ್ಯ ವ್ಯಕ್ತಿಗಳಿಂದ, ಸ್ವಾಮೀಜಿ ಅವರಿಂದ, ಹಲವಾರು ಮಾಜಿ ಮುಖ್ಯಮಂತ್ರಿ, ಹಲವಾರು ಗಣ್ಯ ವ್ಯಕ್ತಿಗಳಿಂದ ನಾನು ಸನ್ಮಾನ ಪುರಸ್ಕಾರವನ್ನು ಪಡೆದಿದ್ದೇನೆ. ಸೊ ಅವತ್ತಿನ ಒಂದು ಆ ದಿನ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅವತ್ತು ನೀವು ಅಂದ್ಕೊಂಡಿದ್ರೆ ನಾನು ಪ್ರಶಸ್ತಿಯನ್ನು ಬಾಚಿಕೊಳ್ತೇನೆ ಅಂತ, ಯಾವ ರೀತಿ ಇತ್ತು ಅವತ್ತಿನ ಒಂದು ಪರಿಸ್ಥಿತಿ ಅಂತ? ಏನಂದರೆ ಈಗ ನನ್ನ ಮನೆ ಹತ್ತಿರದವರೇ ನನ್ನಲ್ಲಿ ಹೇಳ್ತಿದ್ರು, ನಿನ್ನಿಂದ ಜಿಮ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಿದ್ರು, ಹೇಗೆ ಮಾಡ್ತೀವಿ ಜಿಮ್ ಹಾಗೆ ಹೇಗೆ ಅಂತ. ನನಗೆ ಹಠ ಇತ್ತು, ನಾನು ಮಾಡೇ ಮಾಡ್ತೇನೆ ಅಂತ ನನ್ನಲ್ಲಿ ಛಲ ಇತ್ತು. ಮತ್ತು ಏನಂದರೆ ನನಗೆ ಒಂದು ಸ್ಟೇಜಿಗೆ ಹೋದ ನಂತರ ಅಲ್ಲಿ ಪ್ರಶಸ್ತಿ ತೆಗೆದುಕೊಂಡು ಬರಬೇಕಂತಲೇ ನನಗೆ ಅಲ್ಲಿ ನಾನು ಸ್ಟೇಜಿಗೆ ಹೋಗ್ತಿದ್ದೆ. ಅಲ್ಲಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ನಾನು ಪಡೆದೆ. ಓಕೆ, ಈಗಾಗಲೇ ಹೇಳಿದ ಹಾಗೆ ಅದಾದ ಬಳಿಕ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ನೀವು ಪಡೆದುಕೊಂಡಿದ್ದೀರಾ, ಸಾಕಷ್ಟು ಕಡೆಗಳಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿದ್ದೀರಾ. ಸೊ ನಡೆದು ಬಂದ ದಾರಿ ಅನ್ನುವಂಥದ್ದು ತುಂಬ ಉದ್ದ ಇದೆ. ಆದರೆ ಇದರ ಮಧ್ಯದಲ್ಲಿ ಕೆಲವೊಂದು ಪ್ರಶಸ್ತಿಗಳು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅಂಥ ಪ್ರಶಸ್ತಿಗಳು ಯಾವುದು ಅಂತ, ಪುರಸ್ಕಾರಗಳು? ಸ್ವಾಭಿಮಾನಿ ಅವಾರ್ಡ್, ಮಿಸ್ಟರ್ ಕದಂಬ, ವಜ್ರದೇವಿ ಮಿಸ್ಟರ್ ಕರ್ನಾಟಕ, ಮತ್ತು ಸರ್ವೋತ್ತಮಕ ಸಾಧಕ, ಮತ್ತು ಮಿಸ್ಟರ್ ಕರಾವಳಿ, ಮಿಸ್ಟರ್ ಸೌತ್ ಇಂಡಿಯಾ, ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ನನಗೆ ಸಿಕ್ಕಿದೆ. ಇನ್ನಷ್ಟು ಮಾತನಾಡೋಣ ಈ ಕುರಿತಾಗಿ. ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಜಗದೀಶ್ ಅವರು ತಮ್ಮ ಬಾಲ್ಯದಿಂದ ಯಾವ ರೀತಿ ಕಷ್ಟಪಟ್ಟು ಇವತ್ತು ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಇನ್ನೂ ಕೂಡ ಹಲವಾರು ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಳ್ತಾ ಇದ್ದಾರೆ, ಇನ್ನೂ ಕೂಡ ಹೆಚ್ಚಿನ ಸಾಧನೆಯನ್ನ ಮಾಡಬೇಕು ಅನ್ನುವಂಥ ಒಂದು ಛಲವನ್ನ ಕೂಡ ಹೊಂದಿದ್ದಾರೆ. ಇವರ ಜೀವನದ ಕುರಿತು ಇನ್ನಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಜಗಮಲ್ಲ ಜಗದೀಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ನಮ್ಮೊಂದಿಗೆ ಬಾಡಿ ಬಿಲ್ಡರ್ ಜಗದೀಶ್ ಅವರಿದ್ರು. ತಮ್ಮ ಜೀವನದಲ್ಲಿ ಯಾವ ರೀತಿಯ ಸಾಧನೆಗಳನ್ನ ಮಾಡಿದ್ದಾರೆ ಹಾಗೂ ಅವರು ನಡೆದು ಬಂದಂತಹ ದಾರಿಯ ಕುರಿತಾಗಿ ಅವರು ಮಾತನಾಡ್ತಾ ಇದ್ರು. ತಮ್ಮ ಕಾಲಿನ ಬಲವನ್ನ ಕಳೆದುಕೊಂಡಿದ್ರು ಕೂಡ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಕೂಡ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಳ್ಬೇಕು ಅನ್ನುವಂತ ಒಂದು ಛಲ ಅವರ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಕಾರ್ಯಕ್ರಮವನ್ನ ಮುಂದುವರಿಸೋಣ, ಅವರ ಜೀವನದ ಕುರಿತಾಗಿ ಮಾತನಾಡೋಣ. ಜಗದೀಶ್ ಅವರೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಈ ಒಂದು ಹವ್ಯಾಸ ಅಂತಾನೆ ಹೇಳ್ಬೋದು, ಅಥವಾ ನಿಮ್ಮ ಈ ಒಂದು ಕ್ಷೇತ್ರ ಪ್ರಮುಖವಾಗಿರುವಂಥದ್ದು, ನಿಮ್ಮ ಜೀವನದ ಒಂದು ಪ್ರಮುಖ ಕ್ಷೇತ್ರ ಇದು ಬಾಡಿ ಬಿಲ್ಡಿಂಗ್. ಸೊ ಇದರಲ್ಲಿ ನೀವು ಸ್ಪರ್ಧೆಯಲ್ಲಿ ಹೋಗಿ ಭಾಗವಹಿಸ್ತೀರಾ, ಆದರೆ ಬೇರೆ ದಿವಸಗಳಲ್ಲಿ ನೀವೊಂದು ಕೆಲಸವನ್ನ ಮಾಡಬೇಕಾಗುತ್ತೆ, ಜಾಬಿಗೆ ಅಂತ ಹೋಗಬೇಕಾಗುತ್ತೆ. ಸೊ ಪ್ರೆಸೆಂಟ್ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಂತ? ಈಗ ಏನಂದರೆ ಸಹ್ಯಾದ್ರಿ ಕಾಲೇಜಲ್ಲಿ ಜಿಮ್ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಪಾರ್ಟ್ ಟೈಮು ಎಲ್ಲಿಯಾದರೂ ಪರ್ಸನಲ್ ಟ್ರೈನರ್ ಆಗಿ ಹೀಗೆ ಟ್ರೈನ್ ಮಾಡ್ತೇನೆ. ಯಾರಿಗಾದರೂ ಪರ್ಸನಲ್ ಟ್ರೈನಿಂಗ್ ಬೇಕಾದರೆ ಪರ್ಸನಲ್ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಯಾಕಂದ್ರೆ ಈಗ ನಿಮ್ಮ ಹತ್ರ ಒಂದು ದೌರ್ಬಲ್ಯ ಅನ್ನುವಂಥದ್ದು ಇದೆ, ಆದ್ರೂ ಕೂಡ ನೀವು ಸಾಧನೆಯನ್ನ ಮಾಡಿದ್ದೀರಾ. ಇದು ಕೂಡ ಒಂದು ಸ್ಪೋರ್ಟ್ಸ್ ಅಂತಾನೆ ಹೇಳ್ತಾರೆ. ಸೊ ಸರ್ಕಾರದ ಕಡೆಯಿಂದ ನಿಮಗೆ ಯಾವುದೇ ಒಂದು ಅವಕಾಶ ಕೊಡ್ಲಿಲ್ವಾ, ಉದ್ಯೋಗ ಅವಕಾಶ ಅಂತ? ಸರ್ಕಾರ ಏನಂದರೆ, ನಾನು ತುಂಬ ಸಲ ಕೆಲವು ಇದಕ್ಕೆ ಅಪ್ಲೈ ಮಾಡಿದೆ, ರೈಲ್ವೇಸ್, ಬ್ಯಾಂಕ್, ಮತ್ತು KSRTC ಮತ್ತು
ಕೆಲವು ಇದಕ್ಕೆ ಅಪ್ಲೈ ಮಾಡಿದೆ, ಆದರೆ ಏನು ರೆಸ್ಪಾನ್ಸಿಬಲೇ ಇಲ್ಲ ನನಗೆ. ಏನಂದರೆ ಒಂದು ಇಷ್ಟೆಲ್ಲ ಸಾಧನೆ ಮಾಡಿದ್ರು ನನಗೆ ಒಂದು ಬೇಸರದ ಸಂಗತಿ ಏನಂದರೆ, ನಾನು ಇಷ್ಟೆಲ್ಲ ಸಾಧನೆ ಮಾಡಿದೆ, ನನಗೆ ಗೌರ್ಮೆಂಟಿಂದ ಏನು ಸವಲತ್ತು ಸಿಗ್ತಿಲ್ಲ, ಒಂದು ಜಾಬ್ ಕೂಡ ಇಷ್ಟರ ತನಕ ಸಿಗಲಿಲ್ಲ. ಅದೇ ಒಂದು ಬೇಸರ ಸಂಗತಿ. ನನ್ನ ಅಚೀವ್ಮೆಂಟ್ ಮೆಚ್ಚಿ ಆದರೂ ನನಗೊಂದು ಚಿಕ್ಕ ಕೆಲಸವನ್ನು ನೀಡ್ತಿದ್ದರೆ ನನ್ನ ಮುಂದಿನ ಸಾಧನೆಗೂ ಒಂದು ದಾರಿದೀಪ ಆದೀತಂತ ನಾನು ಆ ಕನಸು, ಆ ಚಿಂತೆಯಲ್ಲಿ ನಾನು ಕೂತಿದ್ದೇನೆ ಅಷ್ಟೇ. ತುಂಬ ಬೇಸರ ಆಗ್ತದೆ ನೆನೆಸ್ಕೊಂಡ್ರೆ. ಆದರೂ ಏನಂದರೆ ನನಗೆ ಒಂದು ಹಠ ಉಂಟು, ಇನ್ನು ಕೂಡ ಸಾಧನೆ ಮಾಡಬೇಕಂತ ಹಠ ಉಂಟು. ಅದಲ್ಲದೆ ನನಗೆ ಸ್ಪಾನ್ಸರ್ಸ್ ಎಲ್ಲ ಯಾರಿಲ್ಲ. ತುಂಬ ಸ್ಪರ್ಧೆಗೆ ಭಾಗವಹಿಸಲು ತುಂಬ ಇಂಟ್ರೆಸ್ಟ್ ಉಂಟು. ಈಗಾಗಲೇ ನೀವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ. ಸೊ ನಿಮಗೆ ಅಂತರ್ರಾಜ್ಯ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಸ್ಪರ್ಧೆ ಮಾಡುವಂಥ ಅವಕಾಶ ಇತ್ತಾ ಅಂತ? ತುಂಬ ಆಸೆ ಉಂಟು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಮತ್ತು ಅಥ್ಲೆಟಿಕ್ ಅದರ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಂತ ತುಂಬ ಆಸೆ ಉಂಟು. ಆದರೆ ನನಗೆ ಪ್ರಾಯೋಜಕರ ಕೊರತೆಯಿಂದಾಗಿ ಅದು ಬಡತನ ಅನ್ನೋದು ಒಂದು ಅಡ್ಡಗೋಡೆಯಾಗಿ ನಿಂತಿದೆ. ಆದರೆ ಇಂಟ್ರೆಸ್ಟ್ ಉಂಟು, ಇನ್ನು ಕೂಡ ಮಾಡಬೇಕು, ತುಂಬ ಎತ್ತರಕ್ಕೆ ಬೆಳೆಬೇಕಂತ ಆಸೆ ಉಂಟು. ಈಗ ನಾನು ಈ ಕಲಿತ ವಿದ್ಯೆಯಿಂದ ಇನ್ನು ಕೂಡ ಅತಿ ಎತ್ತರದ ಶಿಖರವನ್ನು ಏರಬೇಕಂತ ತುಂಬ ಆಸೆ ಉಂಟು. ಅದು ನನ್ನಿಂದ ಇವತ್ತು ಏನಂದರೆ ನನಗೆ ಪ್ರಾಯೋಜಕರದ ಕೊರತೆಯಿಂದಾಗಿ ಪ್ಲಸ್ ನನಗೆ ಈ ಬಡತನ ಅನ್ನೋದು ಇದರಿಂದಾಗಿ ನನಗೆ ಆ ಶಿಖರವನ್ನು ಮುಟ್ಟಲು ನನ್ನಿಂದ ಆಗ್ತಿಲ್ಲ. ಅಂದರೆ ಸ್ಪಾನ್ಸರ್ಶಿಪ್ ಅನ್ನುವಂಥದ್ದು ಕಮ್ಮಿ ಆಗ್ತಾ ಇದೆ, ಅಥವಾ ಸ್ಪಾನ್ಸರ್ ಮಾಡುವವರು ಯಾರು ಇಲ್ಲ ಅನ್ನುವಂಥ ಒಂದು ಸಮಸ್ಯೆ, ಹಣಕಾಸಿನ ನೆರವು ಅನ್ನುವಂಥದ್ದು ಬೇಕು ನಿಮಗೆ ಅಂತ ಹೇಳ್ತಾ ಇದ್ದೀರಾ. ಈಗ ಒಂದು ಸ್ಪರ್ಧೆಗೆ ನೀವು ಹೋಗಬೇಕು ಅಂದರೆ ಎಷ್ಟು ಖರ್ಚಿದೆ ಅಂತ? ಒಂದು ಸ್ಪರ್ಧೆಗೆ ಹೋಗ್ಬೇಕಾದ್ರೆ ಕಡಿಮೆ ಅಂದ್ರೆ ಒಂದು 25,000 ಖರ್ಚು ನಾನು ಮಾಡ್ತೇನೆ. ಜಾಸ್ತಿ ಆಗ್ತದೆ, ಬಟ್ ನನಗೆ 25,000 ಇದ್ದರೆ ನಾನು ಬಾಡಿ ಫುಲ್ ಬಿಲ್ಡ್ ಮಾಡ್ತೇನೆ. ಈಗ ನಿಮ್ಮ ದಿನನಿತ್ಯದ ಒಂದು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ದಿನನಿತ್ಯದ ಈಗ ಏನಂದರೆ ಈಗ ಸ್ಪರ್ಧೆ ಇಲ್ಲ, ಈಗ ಮಾಮೂಲಿ ಒಂದು ದಿನದಲ್ಲಿ ಒಂದು 5 ಮೊಟ್ಟೆ ಮತ್ತು ಒಂದು 2 ದಿನಕ್ಕೊಮ್ಮೆ ಚಿಕನ್ ಹಾಗೆ ಎಲ್ಲ ತಿಂತಿದ್ದೇವೆ. ಅದು ಕಾಂಪಿಟೇಷನ್ ಟೈಮಲ್ಲಿ ಒಂದು 20 ಎಗ್ ಆಗಬೇಕು, ಎಗ್ ತಿನ್ನಬೇಕು, ಮತ್ತು ಡೈಲಿ ಚಿಕನ್ ಈಗೆಲ್ಲ ಮೇಂಟೈನ್ ಮಾಡ್ತಾ ಬರಬೇಕು. ಈಗ ಸರ್ಕಾರಿ ನೌಕರಿಗಾಗಿ ನೀವು ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬಂತು? ನಾನು ಕೆಲವು MLAಗಳನ್ನೆಲ್ಲ ಮೀಟ್ ಮಾಡಿದೆ, ಅವರ ಆಫೀಸಿಗೂ ಕೂಡ ಹೋದೆ, ಬಟ್ ಅವರ ರಿಸ್ಯೂಮ್ ಕೂಡ ಕೊಟ್ಟೆ. ಅವರು ಏನು ಹೇಳ್ತಾರೆ ಅಂದರೆ, ನೀವು ಅಪ್ಲೈ ಮಾಡಿ, ಇಂಟರ್ವ್ಯೂ ಬಂದಾಗ ತಿಳಿಸಿ ಅಂತ. ಬಟ್ ತುಂಬ ಅಪ್ಲೈ ಮಾಡಿದೆ, ಇಂಟರ್ವ್ಯೂ ಬರೋದಿಲ್ಲ. ನಾನು ಏನಂದರೆ ಅವರು ಏನಾದರೂ ನನಗೆ ಒಂದು ಚಿಕ್ಕ ಯಾವುದಾದ್ರೂ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಕೊಡ್ಬೋದನ್ನೋ ಉದ್ದೇಶದಿಂದ ನಾನು ಅವರ ಬಳಿ ಹೋಗಿದ್ದೆ. ಆದರೂ ಏನು ಪ್ರಯೋಜನ ಇಲ್ಲ, ಯಾರ ಬಳಿ ಹೋದರೂ ಏನು ಪ್ರಯೋಜನ ಆಗಲಿಲ್ಲ ನನಗೆ. ಅಂದರೆ ಸರ್ಕಾರದ ಒಂದು ನೌಕರಿ ಅನ್ನುವಂಥದ್ದು ನಿಮಗೆ ಬೇಕಾಗಿದೆ ಅನ್ನುವಂಥ ಒಂದು ವಿಚಾರ, ಯಾಕೆಂದರೆ ಸೌಲಭ್ಯ ಅನ್ನುವಂಥದ್ದು ಬೇಕು ಅಂತ. ಹೌದು ಸರ್. ಯಾಕೆಂದರೆ ಮನೆಯದ್ದು ಕೂಡ ಜವಾಬ್ದಾರಿ ನನ್ನ ಮೇಲೇ ಉಂಟು. ಗೌರ್ಮೆಂಟ್ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಕೊಟ್ಟಿದ್ದರೆ ನನ್ನ ಮನೆಯದ್ದು ಕೂಡ ಸ್ವಲ್ಪ ಕಷ್ಟ ಎಲ್ಲ ನಾನೇ ಇದು ಬಗೆಹರಿತದೆ. ಅದಲ್ಲದೆ ನನ್ನ ಮುಂದಿನ ಸಾಧನೆ ಕೂಡ ಒಂದು ದಾರಿದೀಪ ಆಗ್ಬೋದು ಅನ್ನೋ ಆಸೆಯಿಂದ ಇನ್ನು ಕೂಡ ಇವತ್ತಲ್ಲ ನಾಳೆ ಸಿಗ್ಬೋದನ್ನೋ ಇಷ್ಟರ ತನಕ ಕೂತ್ಕೊಂಡೇ ಇದ್ದೆ. ಆದರೆ ಏನು ಪ್ರಯೋಜನ ಇಲ್ಲ. ಎಲ್ಲ ನಾನು ಅಪ್ಲೈ ಮಾಡುವಲ್ಲಿ ಎಲ್ಲ ಅಪ್ಲೈ ಮಾಡಿದೆ, ಏನು ಪ್ರಯೋಜನ ಇಲ್ಲ. ಎಷ್ಟು ಜಗದೀಶ್ ಅವರು, ಈಗಾಗಲೇ ಸಾಕಷ್ಟು ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿದ್ದೀರಾ. ಇನ್ನು ಮುಂದಕ್ಕೆ ಇಂಥ ಒಂದು ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಬೇಕು ಅನ್ನುವಂಥ ಒಂದು ದೊಡ್ಡ ಕನಸು ಕೂಡ ನಿಮ್ಮ ಹತ್ರ ಇರಬಹುದು. ಅಂತ ಯಾವುದಾದ್ರೂ ಒಂದು ಕನಸಿದೆಯಾ ಅಂತ? ನನಗೆ ಏನಂದರೆ ಈ ಅಥ್ಲೆಟಿಗೆ ಎಲ್ಲ ಹೋಗ್ಬೇಕಂತ ತುಂಬ ಆಸೆ ಉಂಟು. ಇಂಟರ್ನ್ಯಾಷನಲ್ ತನಕ ಹೋಗ್ಬೇಕಂತ ತುಂಬ ಆಸೆ ಉಂಟು. ತುಂಬ ಖರ್ಚು ಉಂಟು. ಆದರೆ ಈ ಖರ್ಚಿಂದಾಗಿ ಪ್ರಾಯೋಜಕರ ಕೊರತೆಯಿಂದಾಗಿ ನನಗೆ ಹೋಗಲು ಅನನುಕೂಲವಾಗಿದೆ. ನನಗೆ ಹೋಗಲು ಆಗ್ತಿಲ್ಲ, ಆ ಶಿಖರವನ್ನು ಮುಟ್ಟಲೇ ಆಗ್ತಿಲ್ಲ ನನಗೆ. ಟ್ಯಾಲೆಂಟ್ ಇದ್ರೂ ಕೂಡ ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ನಿಮ್ಮನ್ನ ಕಾಡ್ತಾ ಇದೆ. ಹೌದು ಸರ್. ಸೊ ಇದಕ್ಕಾಗಿ ಈಗ ಸರ್ಕಾರ ಅನ್ನುವಂಥದ್ದು ಒಂಚೂರು ನೆರವನ್ನ ಕೊಟ್ರೆ ಏನಾದ್ರೂ ಮುಂದೆ ಉಪಯೋಗ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಮನವಿಯನ್ನ ಕೂಡ ಹೇಳ್ತಾ ಇದ್ದೀರಾ. ಸೊ ಇದಲ್ಲದೆ ಈಗ ಬೇರೆ ಯುವಕರಿಗೆ ನೀವು ಈ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀರಾ ಬಾಡಿ ಬಿಲ್ಡಿಂಗ್ ಗೆ ಸಂಬಂಧಪಟ್ಟ ಹಾಗೆ? ಹೌದು. ಈಗ ಏನಂದ್ರೆ ಬೇರೆ ಈಗ ನಾನು ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೇನೆ.
ನನ್ನಿಂದ ನಾನು ತರಬೇತಿ ಅವರನ್ನು ಕೊಟ್ಟು ಅವರನ್ನು ರೆಡಿ ಮಾಡಿ ಕಾಂಪಿಟೇಷನ್ಗೆ ಕೂಡ ಕಳಿಸ್ತೇನೆ. ಅಲ್ಲದೆ ಅವರಿಗೆ ಕೂಡ ಈ ಬಾಡಿ ಬಿಲ್ಡಿಂಗ್ ಬಗ್ಗೆ ತುಂಬ ಮಾಹಿತಿಯನ್ನು ಕೊಡ್ತೇನೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನನಗೆ ಏನಂದರೆ ನಂದೇನು ಉದ್ದೇಶ ಅಂದರೆ, ನಾನು ಹೇಗೆ ಕಷ್ಟದಿಂದ ಮೇಲೆ ಬಂದೇನೆ, ನಾನು ಹೇಗೆ ಬಾಡಿ ಬಿಲ್ಡಿಂಗ್ ಮಾಡಿದ್ದೇನೆ, ಹಾಗೆ ನನ್ನಿಂದ ಒಂದು 4 ಜನ ಇಂಪ್ರೂವ್ ಆಗಬೇಕನ್ನೋ ನನ್ನ ಆಸೆ. ಅವರು ಕೂಡ ಬಾಡಿ ಬಿಲ್ಡ್ ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕು. ಅದಲ್ಲದೆ ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಕೂಡ ಈಗ ಸ್ಟೂಡೆಂಟ್ಸ್ನ ರೆಡಿ ಮಾಡಿ ಅವ್ರನ್ನ ಕಾಂಪಿಟೇಷನ್ ಕೂಡ ಕಳಿಸ್ತೇನೆ. ಸೊ ಅಂದರೆ ಒಂದು ಸಾಮಾನ್ಯವಾಗಿ ನಾವಿಂಥ ಒಂದು ವ್ಯಾಯಾಮವನ್ನು ಮಾಡಬೇಕಾದ್ರೆ ತುಂಬ ಕಷ್ಟವಾಗುತ್ತೆ, ಅಂದರೆ ಒಂದು ಸಾಮಾನ್ಯ ವ್ಯಕ್ತಿಗೆ ಮಾಡೋದಕ್ಕೆ ಕಷ್ಟವಾಗುತ್ತೆ. ಸೊ ನೀವು ಇಂಥ ಸಮಸ್ಯೆ ಇದ್ರೂ ಕೂಡ ಈ ವ್ಯಾಯಾಮಗಳನ್ನೆಲ್ಲ ಮಾಡ್ತಾ ಇದ್ದೀರಾ, ನಿಮಗೆ ಕಷ್ಟವಾಗೋದಿಲ್ವಾ ಅಂತ? ನನಗೆ ಮೊದಲು ತುಂಬ ಕಷ್ಟ ಆಗ್ತಿತ್ತು. ಏನಂದರೆ ನನಗೆ ನಿಂತ್ಕೊಂಡು ಅದು ಒಂದು 2 kg ಕೂಡ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ತುಂಬ ಕಷ್ಟ ಆಗ್ತಿತ್ತು. ಮತ್ತೆ ನಾನು ವೇಟ್ ಎತ್ತುವಾಗ ನನ್ನ ಬೆನ್ನಿಗೆ ಬಡಿತಿದ್ರು. ಆವಾಗ ನನಗೆ ಸ್ವಲ್ಪ ಗರ್ವ ಆಗ್ತಿತ್ತು. ಆ ಗರ್ವದಿಂದ ನಾನು ಎತ್ತುತ್ತಿದ್ದೆ. ಮತ್ತೆ ನನಗೆ ಈಸಿ ಆಯಿತು ವೇಟ್ ಎಲ್ಲ. ಈಗ ನನಗೆ ವೇಟ್ ಎತ್ತಲಿಕ್ಕೆ ಅಷ್ಟು ಇದಲ್ಲ. ಈಗ 120 100 ಎಲ್ಲ ವಿತ್ ಟಚ್ ನಾನು ವೇಟ್ ಎತ್ತುತ್ತೇನೆ. ಸೊ ಎಲ್ಲೋ ಒಂದು ಕಡೆ ಅವತ್ತಿನ ದಿವಸದಲ್ಲಿ ನಿಮ್ಮ ಕೈಯಿಂದ ಆಗುತ್ತಾ ಅಂತ ತುಂಬಾ ಜನ ಪ್ರಶ್ನೆಯನ್ನ ಮಾಡಿದ್ರು. ಸೊ ಇವತ್ತು ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ನೀವು ಸಾಬೀತು ಮಾಡಿದ್ದೀರಾ. ಸೊ ಇವತ್ತಿನ ದಿವಸ ಆ ಒಂದು ದಿನವನ್ನು ನೆನೆಸಿದ್ರೆ ನಿಮ್ಗೆ ಯಾವ ತರ ಅನಿಸ್ತಾ ಇದೆ? ಮುಂದಿನ ದಿನ ನೆನೆಸ್ಕೊಂಡ್ರೆ ನನಗೆ ತುಂಬ ಎಷ್ಟು ಚೇಂಜ್ ಆಗಿದೆ ಅನ್ನೋದು ನನಗೆ ಖುಷಿ ಆಗ್ತುಂಟು. ಅದಲ್ಲದೆ ನಾನು ಏನು ಅಂದ್ಕೊಂಡಿದ್ದೇನೆ ಅದು ಇವತ್ತು ಮಾಡಿದ್ದೇನೆ ಅಂತ ತುಂಬ ತೃಪ್ತಿ ಆಗ್ತಾ ಉಂಟು ಮನಸ್ಸಿಗೆ. ನಾನು ಅಂಗವಿಕಲ ಅಂತ ನಾನು ಮನಸ್ಸಲ್ಲಿ ಕೊರಗಲೇ ಇಲ್ಲ. ನನಗೆ ಅದು ಬೇಸರನೇ ಇಲ್ಲ. ನನಗೆ ಬೇಸರ ಒಂದೇ ಇರೋದು, ಇಷ್ಟು ನಾನು ಸಾಧನೆ ಮಾಡಿದೆ, ನನಗೊಂದು ಜಾಬು ಸಿಗಲಿಲ್ಲ ಅಲ್ಲ, ಸಪೋರ್ಟ್ ಸಿಗಲಿಲ್ಲ ಅನ್ನೋ ಅದುವೇ ಒಂದು ಬೇಜಾರು. ಬಿಟ್ಟರೆ ನಾನು ಅಂಗವಿಕಲನ ಅಂತ ನನಗೆ ಏನು ಬೇಜಾರಿಲ್ಲ. ನಾನು ನಾರ್ಮಲ್ ಪರ್ಸನ್ಗಿಂತ 1 ಪಟ್ಟು ಮೇಲೆ ಇದ್ದೇನೆ ಅಂತ ನನಗೆ ಇವತ್ತು ತೃಪ್ತಿ ಉಂಟು. ಯಾರು ಏನು ಸಾಧನೆ ಮಾಡಲಿಲ್ಲವೋ ಅದನ್ನು ನಾನು ಮಾಡಿ ತೋರಿಸಿದ್ದೇನೆ ಅಂತ ನನಗೊಂದು ಇವತ್ತು ಮನಸ್ಸಿನಲ್ಲಿ ಒಂದು ಖುಷಿ ಆಗ್ತಾ ಉಂಟು ಅಷ್ಟೇ. ಈಶ್ವರೇ, ನಿಜವಾಗಿ ಜೀವನದಲ್ಲಿ ಸಾಮರ್ಥ್ಯ ಇದ್ದು ಸುಮ್ಮನೆ ಇರುವಂತದ್ದು ನಿಜವಾದ ಅಂಗವಿಕಲತನ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಮೆಟ್ಟಿಕೊಂಡು ಮುಂದೆ ಬಂದು ಸಾಧನೆಯನ್ನ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದುವೇ ನಿಜವಾದ ಸಾಧನೆ, ನಿಜವಾದ ಒಂದು ಜಗತ್ತಿಗೆ ಮಾದರಿಯಾಗುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಸೊ ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಇಷ್ಟೆಲ್ಲ ಕಷ್ಟವನ್ನ ನೀವು ಅನುಭವಿಸಿರುವಂಥದ್ದು, ಕಷ್ಟವನ್ನೆಲ್ಲ ದಾಟಿಕೊಂಡು ಕಷ್ಟದ ಒಂದು ಕಾರಣವನ್ನ ಹೇಳಿದ್ರೆ ಇಷ್ಟು ದೊಡ್ಡ ಸಾಧನೆಯನ್ನ ಕೂಡ ಮಾಡಿದ್ದೀರಾ, ಮಾಡ್ತಾಲೇ ಇದ್ದೀರಾ, ಇನ್ನು ಮುಂದಕ್ಕೂ ಕೂಡ ಮಾಡಬೇಕು. ಇದರೊಂದಿಗೆ ಸರ್ಕಾರ ಕೂಡ ನಿಮಗೆ ನೆರವು ಕೊಡಬೇಕು ಅನ್ನುವಂತಹ ಒಂದು ಮನವಿ ನಿಮ್ಮದಾಗಿದೆ. ಈಗಾಗಲೇ ಹೇಳಿದ ಹಾಗೆ ಸರ್ಕಾರದಿಂದ ಒಂದು ನೌಕರಿಯನ್ನ ನನಗೆ ಕೊಡಬೇಕು, ಅಥವಾ ನಾನು ಹೋಗುವಂತ ಸ್ಪರ್ಧೆಗಳಿಗೆ ನನಗೆ ಸ್ಪಾನ್ಸರ್ಸಿನ ಕೊರತೆ ಅನ್ನುವಂಥದ್ದು ಕಾಡ್ತಾ ಇದೆ. ಸ್ಪಾನ್ಸರ್ಸ್ಗಳು ಬೇಕು ಅನ್ನುವಂಥ ಒಂದು ವಿಚಾರವನ್ನ ಕೂಡ ಈಗಾಗಲೇ ಹೇಳಿದ್ದೀರಾ. ಸೊ ಅಂತಿಮವಾಗಿ ಇನ್ನು ಮುಂದಕ್ಕೆ ನೀವು ಅಂದುಕೊಂಡಿರುವಂಥದ್ದು ಆಗಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಸೊ ಈಗಾಗಲೇ ಹೇಳಿದ ಹಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗಿನ ಯುವಕರಿಗೆ ನನ್ನದೊಂದು ಕಿವಿ ಮಾತು ಏನಂದರೆ, ಕೆಲ ಯುವಕರೇ ನೀವು ಕೂಡ ಒಂದು ಜಿಮ್ಮಿಗೆ ಸೇರಿ ನಿಮ್ಮ ದೇಹವನ್ನು ದಷ್ಟಪುಷ್ಟವಾಗಿ ಬೆಳೆಸಿರಿ. ಅದಲ್ಲದೆ ಬೇಡವಾದ ಚಟಕ್ಕೆ ಬಲಿಯಾಗಬೇಡಿ. ಈಗಿನ ಈ ಸಮಾಜದಲ್ಲಿ ನೋಡಿದರೆ ಎಷ್ಟೋ ಯುವಕರು ಮದ್ಯಪಾನ ಅದು ಇದು ಕೆಲವು ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಸಾವಿಗೀಡಾಗ್ತಾರೆ. ಇದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡಬೇಡಿ. ನೀವೆಲ್ಲ ಸ್ವಲ್ಪ ನಿಮ್ಮ ಶರೀರದ ಬಗ್ಗೆ ಸ್ವಲ್ಪ ಗಮನ ಇಡಿ. ಜಿಮ್ಮಿಗೆ ಸೇರಿ ಸ್ವಲ್ಪ ಎಕ್ಸಸೈಸ್ ಮಾಡಿ ನಿಮ್ಮ ದೇಹ ವಜ್ರಕಾಯ ಶರೀರವನ್ನು ಮಾಡಿ ಅಂತ ಹೇಳಿ ನನ್ನ ಎಲ್ಲ ಯುವಕರಿಗೂ ನನ್ನೊಂದು ಕಿವಿ ಮಾತು. ಅದಲ್ಲದೆ ತುಂಬ ಯುವಕರು ನಾನು ನೋಡಿದ ಪ್ರಕಾರ ತುಂಬ ಯುವಕರು ಕೆಲವು ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ತಮ್ಮ ಆರೋಗ್ಯವನ್ನು ತುಂಬ ಇದು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಿ. ನಿಮ್ಮ ಶರೀರದ ಬಗ್ಗೆ ಕೂಡ ಸ್ವಲ್ಪ ಜಾಗರೂಕರಾಗಿರಿ. ಅಷ್ಟೇ ಹೇಳ್ತೇನೆ. ನನ್ನ ಕಿವಿ ಮಾತು ನನ್ನ ಯುವಕರಿಗೆ ಇಲ್ಲ, ಎಲ್ರಿಗೂ.
ಎಸ್ ಜಗದೀಶ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತಮ್ಮ ಒಂದು ಜೀವನದ ಅನುಭವವನ್ನು ಹೇಳಿದ್ರಿ. ಈಗಾಗಲೇ ಹೇಳಿದ ಹಾಗೆ ತಾವು ನಡೆದುಕೊಂಡು ಬಂದಂತಹ ಒಂದು ದಾರಿ ಅನ್ನುವಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಇವತ್ತಿನ ದಿವಸದಲ್ಲಿ ನೋಡೋದಾದರೆ ಒಂದು ರೀತಿಯ ಸಾಧನೆಯನ್ನು ನೀವು ಮಾಡಿದ್ದೀರಾ. ನಿಜವಾಗಿಯೂ ಕೂಡ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದೀರಾ. ಇದು ಮುಂದಕ್ಕೂ ಕೂಡ ಮುಂದುವರಿಯಲಿ. ಹಾಗೆಯೇ ನಿಮ್ಮ ಒಂದು ಬೇಡಿಕೆಯ ಪ್ರಕಾರ ಸರ್ಕಾರ ಕೂಡ ನಿಮಗೆ ಶೀಘ್ರವಾಗಿ ಸ್ಪಂದಿಸಿ ನಿಮ್ಮ ಒಂದು ಕೋರಿಕೆ ಏನಿದೆ, ಸರ್ಕಾರಿ ನೌಕರಿ ಬೇಕು ಅನ್ನುವಂತಹ ಒಂದು ಬೇಡಿಕೆ ಅಥವಾ ನಿಮ್ಮ ಒಂದು ಆಸೆ ಇದೆ, ಅದನ್ನು ಈಡೇರಿಸಬೇಕು. ಇದಲ್ಲದೆ ನೀವು ಹೋಗುವಂಥ ಸ್ಪರ್ಧೆಗಳು ಇನ್ನೂ ಕೂಡ ಎತ್ತರಕ್ಕೆ ಹೋಗ್ತಾ ಇರಬೇಕು. ನೀವು ಅಂದರೆ ಈಗಾಗಲೇ ನೀವು ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ. ಮುಂದಕ್ಕೆ ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸ್ಪರ್ಧಾಳುವಾಗಿ ಗುರುತಿಸಿಕೊಳ್ಬೇಕು ಅನ್ನುವಂಥದ್ದು ನಮ್ಮದು ಕೂಡ ಒಂದು ಆಶಯ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮತ್ತು ಮಾತನಾಡಿ ಒಂದು ನಮ್ಮ ವೀಕ್ಷಕರಿಗೂ ಕೂಡ ಒಂದು ರೀತಿಯ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ಧನ್ಯವಾದ. ಧನ್ಯವಾದ. ಸೊ ಈಗಾಗಲೇ ಹೇಳಿದ ಹಾಗೆ ಇವರು ಕೂಡ ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಅದಲ್ಲದೆ ತಮ್ಮ ಕಾಲಿನ ಬಲವನ್ನು ಕಳೆದುಕೊಂಡಿದ್ದರೂ ಕೂಡ ಈಗಾಗಲೇ ಬಾಡಿ ಬಿಲ್ಡಿಂಗ್ ಅಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಕರಾವಳಿ, ಮಿಸ್ಟರ್ ಕಾಸರಗೋಡು, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇದಲ್ಲದೆ ಈಗಾಗಲೇ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಸರ್ಕಾರ ಕೂಡ ನನಗೆ ಸ್ಪಂದನೆಯನ್ನು ನೀಡಬೇಕು, ನನಗೆ ಸರ್ಕಾರಿ ನೌಕರಿಯನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮನವಿಯನ್ನು ಕೂಡ ಇಟ್ಟಿದ್ದಾರೆ. ಇದಲ್ಲದೆ ತಾವು ಹೋಗುವಂಥ ಸ್ಪರ್ಧೆಗಳಿಗೂ ಕೂಡ ಸ್ಪಾನ್ಸರ್ಗಳ ಕೊರತೆ ಕಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಯಾರಾದರೂ ಒಂದು ಇಚ್ಛೆ ಇದ್ದಲ್ಲಿ ನನಗೆ ನೆರವಿಗೆ ಬರಬೇಕು, ಸ್ಪಾನ್ಸರ್ಶಿಪ್ ಕೊಡುವ ಮೂಲಕ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಈಗಾಗಲೇ ಹೇಳಿದ ಹಾಗೆ ಇಂಥ ಪ್ರತಿಭೆಗಳಿಗೆ ನಾವು ಬೆಂಬಲವನ್ನು ಕೊಡುವಂಥದ್ದು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.